ಭಾಳ ಅಪರೂಪಕ್ಕೆ ಇಂಥದ್ದೊಂದು ಸಿನಿಮಾ ಬಂದಿದೆ. ಒಂದು ಒಳ್ಳೆಯ ಸಬ್ಜೆಕ್ಟಲ್ಲಿ ಒಳ್ಳೆಯ ಸೌಹಾರ್ದ ಒಳ್ಳೆಯ ಮಾಡಿದ್ದೀರಿ. ಇದು ಖಂಡಿತ ಸಕ್ಸಸ್ ಆಗ್ತದೆ ಮತ್ತು ಪ್ರತಿ ಥಿಯೇಟರ್ಗಳಲ್ಲಿ 100 ದಿನ ಓಡುತ್ತದೆ. ಚಪ್ಪಾಳೆ ನಿಮಗೆ. ತುಂಬ ಅದ್ಭುತವಾಗಿದೆ ಈ ಸಿನಿಮಾ. ಎಲ್ಲರೂ ದಯವಿಟ್ಟು ನೋಡಲೇಬೇಕು ಅಂತ ಒಂದು ಅತ್ಯದ್ಭುತ ಸಿನಿಮಾವನ್ನು ನಮ್ಮ ಡೇರ್ ಡೆವಿಲ್ ಮುಸ್ತಫಾ ತಂಡದವರು ಕೊಟ್ಟಿದ್ದಾರೆ. ಸೂಪರ್. ತುಂಬ ಚೆನ್ನಾಗಿತ್ತು. ತೇಜಸ್ವಿ ಅವರ ಕಥೆ ಅಂತ ನಾವು ಇಲ್ಲಿ ಬಂದ್ವಿ. ತೇಜಸ್ವಿ ಅವರ ಕಥೆನ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತೆರೆ ಮೇಲೆ ತಂದಿದ್ದಾರೆ. ಆಮೇಲೆ ಇಂಥ ಒಂದು ಕಲುಷಿತ ವಾತಾವರಣದಲ್ಲಿ ಇಂಥ ಒಂದು ಸಹಬಾಳ್ವೆದು ಒಂದು ಒಳ್ಳೆ ಪಿಕ್ಚರ್ ಬಂದಿರೋದು ತುಂಬ ಖುಷಿಯಾದ ವಿಚಾರ. ಆಮೇಲೆ ಎಲ್ಲರೂ ಕೂಡ ಈ ಫಿಲಮ್ ನೋಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯದಿತ್ತು. ಡಯಲಾಗ್ಸ್ ಆಗಲಿ ನೆಗಡಲಿಕ್ಕೆ ತುಂಬ ಇತ್ತು ಮತ್ತು ಮಾರಲ್ ಇತ್ತು. ಎಲ್ಲರದ್ದು ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಎಲ್ಲ ಒಂದು ಯೂತಿಗೆ ನೋಡುವಂತಹ ಮೂವಿ ಸೂಪರ್ ಆಗಿತ್ತು. ಕಂಗ್ರ್ಯಾಚುಲೇಷನ್. ಒಳ್ಳೆಯದಾಯಿತು. ತುಂಬ ಚೆನ್ನಾಗಿದೆ ಸಿನಿಮಾ. ಸೊ ಒಂದು ಮೂವಿ ನೋಡಿ ತುಂಬ ಖುಷಿ ಆಯಿತು. ಚೆನ್ನಾಗಿದೆ. ಎಡ್ಡಾದ ಮಸ್ತ್. ಸೂಪರ್. ಚೆನ್ನಾಗಿದೆ. ಒಳ್ಳೆ ಆಗಿದೆ. ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಅದರಲ್ಲಿ. ವೆರಿ ನೈಸ್. ಸೂಪರ್ ಮೂವಿ. ಮಸ್ತ್ ಆಗಿತ್ತು. ಮಸ್ತ್ ಖುಷಿ. ಓಕೆ. ಶೋಕಿತ್ತು. ಸೂಪರ್. ತುಂಬ ಚೆಂದ ಆಯಿತು. ಇಷ್ಟರವರೆಗೆ ನಾನು ನೋಡಲಿಲ್ಲ ಇಂಥ ಪಿಕ್ಚರ್. ಸೂಪರ್. ಚೆನ್ನಾಗಿದೆ. ಒಳ್ಳೆಯಾಗಿದೆ. ತುಂಬ ಎಡ್ಡಾಯ್ತು ಪೂರ ತೂ. ಸೂಪರ್. ನೈಸ್ ಮೂವಿ. ಸೂಪರ್. ಡಿಫ್ರೆಂಟ್. ಸೂಪರ್ 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 ನೈಸ್ ಮೂವಿ. ಶೋಭರಾಜ್ ಆ್ಯಕ್ಟಿಂಗ್ ಸೂಪರ್ ಆಯ್ತು. ಫಿಲ್ಮ್ ಒಳ್ಳೆ ಉಂಟು. ಒಳ್ಳೆ ಮೆಸೇಜ್ ಉಂಟು. ಮತ್ತು ನಾಳಿದೊಂದು ಮ್ಯಾಚ್ ಉಂಟು. ಮುಸ್ತಫಾ ಮತ್ತು ಅಯ್ಯಂಗಾರನ್ನು ಕಳಿಸ್ಬೋದಾ? ಸೂಪರ್ ಉಂಟು. ಒಳ್ಳೆ ಪಿಕ್ಚರ್ ನೋಡಿ ಎಲ್ಲರೂ. ಎಂಟೈರ್ ಕರ್ನಾಟಕ ಇದನ್ನು ವಾಚ್ ಮಾಡಬೇಕು ಈ ಮೂವಿ. ಒನ್ ಆಫ್ ದ ಬೆಸ್ಟ್ ಮೂವಿ. ವೆರಿ ನೈಸ್. ವೆರಿ ನೈಸ್ ಮೂವಿ. ವೆರಿ ನೈಸ್ ಮೂವಿ. ವೆರಿ ನೈಸ್ ಮೂವಿ. ತುಂಬ ಒಳ್ಳೆಯದು. ವರ್ತ್ ವಾಚಿಂಗ್. ಆ್ಯನಿಮೇಷನ್ ಸೂಪರ್ ಇತ್ತು ಮೂವಿ. ಥೀಮ್ ಒಳ್ಳೆ ಇತ್ತು. ಎಲ್ಲ ಒಳ್ಳೇದಿತ್ತು. ತುಂಬ ಚೆನ್ನಾಗಿತ್ತು ಮೂವಿ. ಎಲ್ಲರೂ ಬಂದು ನೋಡಿ. ಸರ್ ಸಿಂಪ್ಲಿ ಸೂಪರ್. ನೋಡಬೇಕೆಲ್ಲರೂ. ಗುಡ್ ಆ್ಯಕ್ಟಿಂಗ್. ಸ್ಟೋರಿ ಲೈನ್ ಈಸ್ ವೆರಿ ಗುಡ್. ಜೈ ಭಾರತ್. ವರ್ತ್ ವಾಚಿಂಗ್. ವೆರಿ ನೈಸ್. ಸೂಪರ್. ಪ್ರಜ್ವಲ್, ಕಂಗ್ರ್ಯಾಚುಲೇಷನ್ಸ್ ಫಾರ್ ದ VFX. ತುಂಬ ಚೆನ್ನಾಗಿದೆ. ಸಮಾಜದಲ್ಲಿ ಸಾಮರಸ್ಯ ಮೂಡಿಸುವಂಥ ಚಿತ್ರಗಳು ಇನ್ನಷ್ಟು ಬೇಕು. ಅದ್ಭುತ. ತುಂಬ ಚೆನ್ನಾಗಿದೆ. ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಎಲ್ಲ ನೆನಪಾಗುತ್ತೆ. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಟೈಮ್ ಹೇಗೆ ಹೋಯಿತು ಅಂತ ಗೊತ್ತಾಗಲಿಲ್ಲ. ವಂಡರ್ಫುಲ್ ಮೂವಿ. ಸೂಪರ್ 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 ಸೂಪರ್. ಅಯ್ಯಂಗಾರ್ ಆ್ಯಕ್ಟಿಂಗ್ ಒಂದು ಒಳ್ಳೆ ಮೋರಲ್ ಇರುವ ಸಿನಿಮಾ. ಎಲ್ಲರೂ ನೋಡಬೇಕು ಸಿನಿಮಾ. ಸೂಪರ್ ಸೂಪರ್ ಸೂಪರ್. A1 ಮೆಮೊರೇಬಲ್. ಸೂಪರ್. ಯಾ ಸೂಪರ್. ಒಳ್ಳೆಯದಿತ್ತು. ಸೂಪರ್ ಇತ್ತು. ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಸ್ಟೋರಿ ಓದಿದೆ. ಸೇಮ್ ಆ್ಯಸ್ ಇಟ್ ಹಾಗೆ ಟ್ರೈ ಮಾಡಿದ್ದಾರೆ. ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ಸರ್. ತುಂಬ ಡಿಫ್ರೆಂಟ್ ಆಗಿತ್ತು ಮೂವಿ. ಇಂಥ ಮೂವಿ ಬರಬೇಕಿಲ್ಲ ಸರ್. ತುಂಬ ಬರಬೇಕು. ತುಂಬ ಚೆನ್ನಾಗಿತ್ತು. ಫುಲ್ ಒಳ್ಳೆ ಮಾಡಿದ್ದಾರೆ ಮೂವಿ ಎಲ್ಲ. ಸೊ ಮೂವಿ ತುಂಬ ಚೆನ್ನಾಗಿದೆ. ಪುಸ್ತಕದಿಂದ ತೆರೆಗೆ ತಂದಿದ್ದು ತುಂಬ ಚೆನ್ನಾಗಿದೆ. ಕಥೆಯಂತೂ ಹೇಳೋದಕ್ಕೆ ಒಂದು ಜಾತಿ ಅಂತ ಹೇಳ್ತಾರೆ, ಬಟ್ ತುಂಬ ವೆರೈಟೀಸ್ ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್. ಮಸ್ತ್ ಶೋಕ. ಸೂಪರ್ ಪಿಕ್ಚರ್. ಸೂಪರ್ ಸೂಪರ್. ಲವ್ಲಿ ಮೂವಿ. ನೈಸ್ ನೈಸ್ ಮೂವಿ. ಇಟ್ ವಾಸ್ ಅ ಗ್ರೇಟ್ ಮೂವಿ. ಒಳ್ಳೆ ಫಿಲ್ಮ್. ಒಳ್ಳೆಯದಿತ್ತು. ಚೆನ್ನಾಗಿತ್ತು. ಎಡ್ಡೈತೆ. ಮಸ್ತ್ ಎಡ್ಡೈತೆ. ನೈಸ್. ವೆರಿ ಗುಡ್. ಬಹಳ ಚೆನ್ನಾಗಿತ್ತು. ಓವರ್ ಆಲ್ ಕಾನ್ಸೆಪ್ಟ್ ಇಷ್ಟ ಆಯಿತು. ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ತುಂಬ ಖುಷಿಯಾಗಿರಬೇಕು. ಮೂವಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯೂನಿಟಿ ಬಿಟ್ವೀನ್ ರಿಲಿಜನ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಹೌ ದೇ ಡಿಪಿಕ್ಟೆಡ್ ದ ಹೋಲ್ ಮೂವಿ, ದ ಕ್ಯಾರೆಕ್ಟರ್ಸ್, ಆ್ಯನಿಮೇಷನ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಗ್ರೇಟ್ ವರ್ಕ್ ಪುಟ್ ಅಪ್ ಬೈ ದ ಹೋಲ್ ಟೀಮ್. ಯಾ, ದಟ್ಸ್ ಇಟ್. ಥ್ಯಾಂಕ್ ಯು. ಇಟ್ಸ್ ಗುಡ್. ನೈಸ್ ಮೂವಿ. ಚೆನ್ನಾಗಿತ್ತು. ಸೂಪರ್. ಸೂಪರ್ ಇತ್ತು. ಡಿಫ್ರೆಂಟ್ ಸ್ಟೋರಿ. ಸೂಪರ್. ನೈಸ್ ಮೂವಿ. ನೈಸ್ ಮೂವಿ. ಸೂಪರ್ ಆಯ್ತು. ಸೂಪರ್. ರೆಡ್ ಆಯ್ತು. ಶೋಕ. ಮಸ್ತ್ ಲಾಯ್ಕ್ ಇತ್ತು.
ಸೂಪರ್ ಆಗಿದೆ, ತುಂಬ ಒಳ್ಳೆಯದಿತ್ತು ಮೂವಿ. ಇನ್ನೊಮ್ಮೆ ನೋಡ್ಬೋದು, ಒಳ್ಳೆ ಕಾನ್ಸೆಪ್ಟ್ ಇತ್ತು, ಒಳ್ಳೆಯದಾಗಿದೆ. ಇವಳು ಹೇಳ್ತಾಳೆ ಮೂವಿ ಸೂಪರ್ ಚಂದ ಇತ್ತು, ಚೆನ್ನಾಗಿದೆ. ಸೂಪರ್ ಎಂಡಾಯ್ತು. ಗುಡ್ ಮೂವಿ, ಆಸಮ್ ಮೂವಿ, ಮಸ್ಟ್ ವಾಚ್. ಬ್ಯೂಟಿಫುಲ್. ಚೆನ್ನಾಗಿದೆ, ಬೆಸ್ಟ್. ಸೂಪರ್ ಆಗಿದೆ, ನೈಸ್ ಸ್ಟೋರಿ. ನೈಸ್ ಮೂವಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ರಿಯಲ್ ಎಂಟರ್ಟೈನ್ಮೆಂಟ್, ತುಂಬ ಎಂಜಾಯ್ ಮಾಡಿದ್ವಿ. 2.5 ಗಂಟೆ ತುಂಬ ನಕ್ಕಿದ್ದೀವಿ, ತುಂಬ ಖುಷಿಯಾಗಿದೆ. ಸೂಪರ್ ಮೂವಿ. ಸೂಪರ್ ಮೂವಿ. ಸೂಪರ್ ನೈಸ್ ಮೂವಿ. ಸೂಪರ್ ಮೂವಿ. ಪಿಕ್ಚರ್ ಸೂಪರ್. ಚೆನ್ನಾಗಿತ್ತು. ಸೂಪರ್ ಆಗಿತ್ತು, ಒಳ್ಳೆ ಫಿಲ್ಮು, ಒಟ್ಟಾಗಿ ಫ್ಯಾಮಿಲಿ ಸಮೇತ ನೋಡುವಂಥ ಫಿಲ್ಮ್. ಸೂಪರ್ ಸೂಪರ್ ಮೂವಿ. ಇದು ಫ್ಯಾಮಿಲಿಯವರೆಲ್ಲ ಬಂದು ನೋಡ್ಬೋದು. ಮತ್ತು ಫ್ರೆಂಡ್ಶಿಪ್ನವ್ರಿಗೆ, ಇದು ಕಾಲೇಜ್ ಸ್ಟೂಡೆಂಟ್ ಅವ್ರಿಗೆಲ್ಲ ಒಳ್ಳೆ ಡೇರ್ಡೆವಿಲ್ ಮುಸ್ತಫಾ ತುಂಬ ಚೆನ್ನಾಗಿತ್ತು ಮೂವಿ. ತೇಜಸ್ವಿ ಅವರ ಚಿಂತನೆ, ಅವರೊಂದು ಆಲೋಚನೆಯನ್ನು ಡೈರೆಕ್ಟರ್ ಅಷ್ಟೇ ಚೆಂದಾಗಿ ತೆರೆ ಮೇಲೆ ತಂದಿದ್ದಾರೆ. ಅಷ್ಟೇ ಒಳ್ಳೆ ಕಲಾವಿದರನ್ನು ಆಯ್ಕೆ ಮಾಡಿದ್ದಾರೆ. ಎಲ್ಲರ ಪರ್ಫಾರ್ಮೆನ್ಸ್ ಅಂತೂ ಸೂಪರ್ ಆಗಿತ್ತು. ಎಲ್ಲರೂ ತಪ್ಪದೆ ಈ ಸಿನಿಮಾ ನೋಡಿ. ಥ್ಯಾಂಕ್ ಯು. ಸೂಪರ್ ಆಗಿದೆ. ಶೋಭನ್ ಆ್ಯಕ್ಟಿಂಗ್ ಸೂಪರ್. ಸೂಪರ್ ಸರ್, ಬಾಲ್ಯದ ಒಂದು ನೆನಪಾಗದ್ರಿ, ಫಿಲ್ಮ್ ನೋಡ್ಬೇಕಷ್ಟೆ. ಸೂಪರ್, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು, ವಿಷಯ ಚೆನ್ನಾಗಿತ್ತು. ಟೀಮ್ ಸೂಪರ್ ನೈಸ್ ಮೂವಿ. ಸೂಪರ್ ಸರ್. ಇದು 100% ಪೈಸಾ ವಸೂಲ್ ಸಿನಿಮಾ. ಕೂಚಂತೆ ಪ್ರಪಂಚಗೂ ಮಾತೆರ್ಗೆಲ್ಲ ಸ್ವಾಗತ. ಬರೋಡೆ ಮಾತೆರ್ಲ ಸೌಹಾರ್ದತೆ ಬದುಕೊಡಂದಾಂಡ ಮಾತೆರ್ಲ ಒಂಜಾದುಕ್ಕೊಡು. ನಮ್ಮ ಭಾರತ ದೇಶ ಕೊಡೊಂಜಿ ದೇಶದೊಟ್ಟಿಗೆ ಯುದ್ಧ ಮನ್ಪೊಡಂದಾಂಡ ಖಾಲಿ ಅನುಭವ ಮಾತ್ರ ಸೌಹಾರ್ದತೆ ಎಲ್ಲ ಬೋರ್ಡ್ ಎಂಕ್ಲಿಗೆ ಮಾತೆರ್ಗೆಲ್ಲ ಒಗ್ಗಟ್ಟು ಬೋರ್ಡು ಅವೇನು ಈ ಸಿನಿಮಾಡ್ ಎಂಕ್ಲಿಗೆ ಮಾತೆರ್ಗೆಲ್ಲ ತೆರಿಪಾದೇರು. ಕೂಚಂತೆ ಪ್ರಪಂಚ ಒಂಜಿ ವರ್ಲ್ಡ್ ತೂದು ಮಸ್ತ್ ಖುಷಿ ಆಂಡ್. ಥ್ಯಾಂಕ್ ಯು ಸೊ ಮಚ್. ತುಂಬ ಸೂಪರ್ ಆಗಿತ್ತು ಸಿನಿಮಾ. ಆ್ಯಕ್ಚುಲಿ ಸರ್ವ ಜನಾಂಗದ ತೋಟ ಇನ್ನಷ್ಟು ಶಾಂತಿ ಆಗ್ತದೆ ಈ ಮೂವಿ ನೋಡಿದ್ರಿಂದ. ದಯವಿಟ್ಟು ಎಲ್ಲರೂ ಕೂಡ ಈ ಮೂವಿಯನ್ನು ನೋಡಿ ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಭಾರಿ ಶೋಕದ ಮೂವಿ ಡೇರ್ಡೆವಿಲ್ ಮುಸ್ತಫಾ. ಇಂಚಿನ ಇದ್ದ ಸಿಚುವೇಶನ್ ಇಂಚಿನ ಮೂವಿ ಭಾರಿ ಹೇಳ್ತೆ ಮಾತಗಳು ಬದ್ದು ಓಡು ಹೆಂಗೆ ಮಸ್ತ್ ಖುಷಿ ಆತನ ಮೂವಿ. ಭಾರಿ ಶೋಕದ ಇತ್ತದ ಸೋಷಿಯಲ್ ಇತ್ತದ ಸಮಾಜಕ್ಕೆ ಪಂಪಿನಂಜಿನ ಮೂವಿ ಎತ್ತೋ ಫಿಲ್ಮ್ ಬೋರ್ ಬೈದಂಡು ಇಂಚಿನ ಮೂವಿ ಮಾತಕಲ್ಲು ತೋಡು ಮಾತ ಫ್ಯಾಮಿಲಿ ಅದು ಬತ್ತು ಓಡು ಇತ್ತದ ಸಮಾಜೊಳಗು ಇಂಚಿನಂಜಿ ಮೂವಿ ಕೊರತೆನ ಮಾತ ಡೇರ್ಡೆವಿಲ್ ಮುಸ್ತಫಾ ತಂಡಾಗ ಖಂಡಿತವಾದ ಶುಭಾಶಯ. ಓಕೆ, ಥ್ಯಾಂಕ್ ಯು. ಸೂಪರ್ ಮೂವಿ. ಎಲ್ಲರೂ ಕೂಡಿ ಆಡುವಂಥ ಗಾಳಿ ಬೀಸಲಿ ಅನ್ನುವಂಥ ಕೊನೆಯ ಸಾಲು ಇದೆಯಲ್ಲ, ಅದು ನಿಜಕ್ಕೂ ಸೂಪರ್. ಇಡೀ ಸಿನಿಮಾ ತುಂಬ ಅರ್ಥಪೂರ್ಣವಾಗಿ ಬಂದಿದೆ. ಆಲ್ ದಿ ಬೆಸ್ಟ್ ಡೇರ್ಡೆವಿಲ್ ಮುಸ್ತಫಾ. ಮೂವಿ ಬಹಳ ಚೆನ್ನಾಗಿತ್ತು. ಸದ್ಯದ ಎಲ್ಲ ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗಿತ್ತು, ಮತ್ತು ಒಳ್ಳೆ ಮೆಸೇಜ್ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಇಂಥ ಒಂದು ಮೂವಿ ಸೂಪರ್ ಆಗಿದೆ, ಭಾಳ ಚೆನ್ನಾಗಿ. ಸೂಪರ್ ಮೂವಿ. ನಾನು ಬಿಡಿ ಡೇರ್ಡೆವಿಲ್. ಸೂಪರ್. ಒಂದೇ ಮೂವಿಯಲ್ಲಿ ಇಷ್ಟು ದೊಡ್ಡ ಪ್ಯಾಕೇಜ್ ಸಿಗೋದು ತುಂಬ ಕಡಿಮೆ. ನಮಗೆಲ್ಲರಿಗೂ ಮನೋರಂಜನೆ ಅಂತ ಆದರೆ ಇದು ಬುದ್ಧಿವಂತರಿಗೆ ಒಂದು ಮೆಟಫರ್. ಅದೇ ರೀತಿ ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಡೈರೆಕ್ಟರ್ನ ಕನ್ವಿಕ್ಷನ್ ಏನು ಅಂತ ಗೊತ್ತಾಗುತ್ತೆ. ಸೊ ಎಲ್ಲದೂ ಈ ಸಿನಿಮಾದಲ್ಲಿದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಇಟ್ಸ್ ಅ ಮೆಸೇಜ್ ಫಾರ್ ಎವ್ರಿ ಒನ್. ಸೂಪರ್ ಸರ್, ವೆರಿ ಗುಡ್. ಮೂವಿ ಮಸ್ತ್ ಇಟ್ಟಿತ್ತು, ಖುಷಿ ಆಯಿತು. ಸರ್ವೇ ಜನ ಸುಖಿನೋ ಭವಂತು. ಆ ಒಂದು ಓಲ್ಡ್ ಸ್ಟೋರಿನ ಯಾವ ರೀತಿ ತೋರಿಸ್ಬೋದು. ಹಾಗೆ ನಾನು ಸಾಗರದಲ್ಲಿ ಹುಟ್ಟು ಬೆಳೆದವನು, ಸೊ ಅದೊಂದು ನ್ಯಾಚರ್ ನೋಡಲಿಕ್ಕೆ ತುಂಬ ಖುಷಿ ಆಯಿತು. ಸೊ ಸೂಪರ್ ಮೂವಿ, ಫಸ್ಟ್ ಟೈಮ್ ಆದರೂ ಬೆಸ್ಟ್ ಆಗಿದೆ. ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಚೆನ್ನಾಗಿದೆ. ವೆರಿ ಗುಡ್ ಮೂವಿ. ಇತ್ತರ ಜನ್ರೇಷನ್ಗೆ ಈ ಸಿನಿಮಾ ಮಸ್ತ್ ಬೋರ್ಡ್ ಇರ್ತದೆ. ಲಾಡ್ ಆಫ್ ಹೇಟ್ರೆಡ್ಸ್ ಅಂಚಿನ ಜಾವೊಂದು ಉಪ್ಪುನು. ಸೊ ದಿಸ್ ಇಸ್ ಗುಡ್ ಮೂವಿ. ಮಾತೆಲ್ಲ ತೊಲೆ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕು. ಡೇರ್ಡೆವಿಲ್ ಮುಸ್ತಫಾ. ಸರ್ ಚೆನ್ನಾಗಿದೆ. ಬುಕ್ಕಲ್ಲಿ ಕಾದಂಬರಿಯಲ್ಲಿ ಓದಿದ್ವಿ, ಬಟ್ ಸ್ಕ್ರೀನ್ ಮೇಲೆ ವಿಜುವಲ್ ಮಾಡಲಿಕ್ಕೆ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಚೆನ್ನಾಗಿದೆ. ಥ್ಯಾಂಕ್ ಯು. ನೋಡ್ಬೋದು ಆಲ್ಮೋಸ್ಟ್ ಚೆನ್ನಾಗಿದೆ ಸರ್. ಸೂಪರ್. ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಮೂವಿ ಆ್ಯಂಡ್ ತುಂಬ ಖುಷಿ ಆಯಿತು. ನಾನು ಸೆಕೆಂಡ್ ಟೈಮ್ ನೋಡ್ತಾ ಇದ್ದೀನಿ, ಸೊ ಅದರಲ್ಲೇ ಗೊತ್ತಾಗ್ಬೋದು ನನಗೆ ತುಂಬ ಇಷ್ಟ ಆಯಿತು ಅಂತ. ಪರ್ಫಾರ್ಮೆನ್ಸಿಂದ ಹಿಡಿದು ಪ್ರತಿಯೊಬ್ಬ ಆ್ಯಕ್ಟರ್ ಒಂದು ಎಷ್ಟು ಒಳ್ಳೆ ರೀತಿಯಲ್ಲಿ ಪಾತ್ರಕ್ಕೆ ಒಂದು ಜೀವ ತುಂಬಿದ್ದಾರೆ ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿ ಸಿನಿಮಾಟೋಗ್ರಫಿ ಕೂಡ ಚಂದದಲ್ಲಿ ಮೂಡಿ ಬಂದಿದೆ. ಆ ಒಂದು ಥೀಮ್ ತುಳು
ತೆಲುಗುವಲ್ಲಿ ಇಂಥ ಕ್ವಾಲಿಟಿ ಫಿಲ್ಮ್ ಇದೆಯಾ ಅಂತ ನನಗೆ ಆಶ್ಚರ್ಯ ಆಯಿತು. ಸೊ ಆಬ್ವಿಯಸ್ಲಿ ನಮ್ಮ ತುಳುನಾಡಿನವರು ಶೋಭರಾಜ್ ಸರ್ ಮತ್ತು ಚೈತ್ರಾ ಶೆಟ್ಟಿ ಅವರು ಕೂಡ ಇದ್ದರು. ಸೊ ಅದು ಪ್ರೀತಿ ಕೂಡ ಇತ್ತು. ಸೊ ಅದಕ್ಕೋಸ್ಕರ ನೋಡಿದ್ದು ತುಂಬ ಒಳ್ಳೆಯದೇ, ಎಲ್ಲರೂ ಬಂದು ನೋಡಬೇಕು. ಥ್ಯಾಂಕ್ ಯು.